ಉಳ್ಳಾಲ ಇತಿಹಾಸ ಪ್ರಸಿದ್ಧ ಕ್ಷೇತ್ರ ಶ್ರೀ ಕ್ಷೇತ್ರ ಕೊಂಡಾಣದ ಬ್ರಹ್ಮಕಲಶ ನಡೆಸುವ ದೊಡ್ಡ ಜವಾಬ್ದಾರಿ ಇಡೀ ತಂಡಕ್ಕಿದೆ. ಪ್ರತಿಯೊಬ್ಬರು ಸೇವಾ ರೂಪದಲ್ಲಿ ಇಲ್ಲಿನ ಕೆಲಸವನ್ನು ನೆರವೇರಿಸಬೇಕು. ಇಲ್ಲಿನ ದೈವಶಕ್ತಿ ಎಂದು ಶ್ರೀ ಕ್ಷೇತ್ರ ಕೊಂಡಾಣದ ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷ ಜಿತೇಂದ್ರ ಶೆಟ್ಟಿ ತಲಪಾಡಿಗುತ್ತು ಅಭಿಪ್ರಾಯಪಟ್ಟರು. ಕೊಂಡಾಣ ಶ್ರೀ ಪಿಲಿಚಾಮುಂಡಿ ಭಂಟ ಮುಡುಂತಾಯ ದೈವಸ್ಥಾನ ಇಲ್ಲಿ ಶ್ರೀ ಪಿಲಿಚಾಮುಂಡಿ ಭಂಟ ವೈದ್ಯನಾಥ ಪರಿವಾರ ದೈವಗಳ ಪುನರ್ ಪ್ರತಿಷ್ಠೆ ಮೇ 9 ರಿಂದ ಮೇ 12 ಬ್ರಹ್ಮಕಲಶೋತ್ಸವ ಆಮಂತ್ರಣ ಪತ್ರಿಕೆ ಬಿಡುಗಡೆ ಕಾರ್ಯಕ್ರಮ ನೆರವೇರಿಸಿ ಮಾತನಾಡಿದರು. ಈ ಕ್ಷೇತ್ರದಲ್ಲಿ ನಾವು ಅನ್ನುವುದು ಇಲ್ಲಿ ನೆಪ ಮಾತ್ರ. ನಾವು ಅಹಂ ಅನ್ನುವುದು ಇಲ್ಲಿಲ್ಲ. ಇನ್ನು ಏನಿದ್ರು ದೈವದೇವರ ಆದೇಶದಂತೆ ನಾವು ಕೆಲಸ ಮಾಡುವ ಕೆಲಸಗಾರರು. ನಾನು ಶುರುವಿಗೆ ಹೇಳಿದ್ದೇನೆ, ಬಂದ ಕೂಡಲೇ ಇಲ್ಲಿ ಜವಾಬ್ದಾರಿ ತೆಗೆದುಕೊಂಡ ಕೂಡಲೇ ಯಾವುದೇ ಕಾರಣಕ್ಕೂ ನಾವು ವ್ಯವಸ್ಥೆಯನ್ನು ವ್ಯವಸ್ಥಿತವಾಗಿ ಮಾಡಲಿಕ್ಕಿರುವಂಥವರು. ಅದು ಬಿಟ್ಟು ಅದಕ್ಕಿಂತ ಜಾಸ್ತಿ ನಮ್ಮದೇನಿಲ್ಲ. ಸಾಧಾರಣ ಒಂದು 10-15 ದಿನಗಳಿಂದ ಈ ಆಮಂತ್ರಣ ಪ್ರತಿಯ ಹಿಂದೆ ನಾನು ತುಂಬ ಕೆಲಸ ಮಾಡಿದ್ದೇನೆ. ಕೊನೆಯ ಘಟ್ಟಕ್ಕೆ ನಮಗೆ ನಮ್ಮ ಜಯಂತ್ ಸಂಕುಲಿಗೆ ಸಿಕ್ಕಿದರು. ಅರ್ಥಪೂರ್ಣವಾಗಿ ಒಂದಷ್ಟು ಸಣ್ಣ ಸಣ್ಣ ವ್ಯತ್ಯಾಸಗಳನ್ನು ಅವರ ಜ್ಞಾನದಿಂದ ತಿಳಿದು ಅವರದನ್ನು ಸರಿಪಡಿಸಿದ್ದಾರೆ. ಸೊ ಇವಾಗ ನಾವು ಈ ಆಮಂತ್ರಣ ಪ್ರತಿಯನ್ನು ಬಿಡುಗಡೆ ಮಾಡಲಿಕ್ಕಿದ್ದೇವೆ. ಈ ಆಮಂತ್ರಣ ಪ್ರತಿಯಲ್ಲಿ ನಾವೊಂದು ಇವತ್ತಿನ ಸಭಾವೇದಿಕೆಯ ಮರ್ಮ ಒಂದೇ, ಪ್ರಚಾರ. ನಿಮ್ಮಿಂದ ನಾವು ಆರಿಸಲ್ಪಟ್ಟು ಇಂಥ ಪುಣ್ಯ ಕಾರ್ಯಕ್ಕೆ ನಾವು ಕೈಕೊಟ್ಟು ಜೋಡಿಸಿದ್ದೇವೆ, ಶುರು ಮಾಡಿದ್ದೇವೆ. ಅದು ನಾವು ಎಣಿಸಿದಕ್ಕಿಂತ ನಿಮ್ಮೆಲ್ಲ ಸಹಕಾರದಿಂದ ತುಂಬ ಉತ್ತಮ ರೀತಿಯಲ್ಲಿ ಮುಂದುವರೆದಿದೆ. ಇನ್ನು ಕೂಡ ಬಾಕುಳಿದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಸಹ ಇದಕ್ಕಿಂತ ಹೆಚ್ಚು ಸಿಕ್ಕಿ ಇದಕ್ಕಿಂತಲೂ ವಿಶೇಷವಾಗಿ ಕೆಲಸ ಮುಂದುವರೆದು ಎಲ್ಲ ಶುಭ ಕಾರ್ಯವನ್ನು ಕೂಡ ಬೇಕಾದ ರೀತಿಯಲ್ಲಿ ದೇವಗಳಿಗೆ ಇಷ್ಟವಾಗುವ ರೀತಿಯಲ್ಲಿ ಮತ್ತು 10 ಜನರಿಗೆ ಸಂತೋಷವಾಗುವ ರೀತಿಯಲ್ಲಿ, 10 ಇದ್ದಲ್ಲಿ ಮುತ್ತು ಬಂತೆ ಎಲ್ಲರಿಗೆ ಸಂತೋಷವಾಗುವ ರೀತಿಯಲ್ಲಿ ನೀವೆಲ್ಲರೂ ಇಷ್ಟರಿಗೆ ಸಹಕರಿಸಿದ ರೀತಿಯಲ್ಲಿ ಇನ್ನು ಮುಂದೆ ಇದಕ್ಕಿಂತ ಹೆಚ್ಚು ರೀತಿ